ಶೇಖರ್ ಮತ್ತು ಸಂಗೀತಾಳ ಮನೆಯಲ್ಲಿ ಇದ್ದಾಗ ರಾತ್ರಿ ಸುಮಾರು 9 ಗಂಟೆಗೆ ಡೋರ್ ಬೆಲ್ ಆಗಿದೆ. ಶೇಖರ್ ಹೊರಗಡೆ ಹೋಟೆಲ್ನಿಂದ ಊಟವನ್ನ ಪಾರ್ಸಲ್ ಮಾಡಿ ಬಾತ್ರೂಮ್ನಲ್ಲಿ ಫ್ರೆಶ್ ಆಗೋಕೆ ಹೋಗಿದ್ದಾನೆ ಅಷ್ಟೇ. ಪಾರ್ಸಲ್ ಅನ್ನು ತಂದಿರುವ ಹುಡುಗ ಬಂದಿರಬೇಕೆಂದು ಸಂಗೀತ ಡೋರ್ ಅನ್ನ ಓಪನ್ ಮಾಡಿದ್ದಾಳೆ. ಆದ್ರೆ ಮುಂದೆ ಇದ್ದಂತಹ ವ್ಯಕ್ತಿಯನ್ನ ನೋಡಿ ಅವಳು ನೀರಾಗಿ ಹೋಗಿದ್ದಳು. ಅಷ್ಟಕ್ಕೂ ಆ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಬಂದು ನಿಂತಹ ಆ ವ್ಯಕ್ತಿ ಯಾರು, ಯಾಕೆ ಸಂಗೀತ ಆ ವ್ಯಕ್ತಿಯನ್ನ ನೋಡಿ ಬೆಚ್ಚಿ ಬಿದ್ದಿದ್ದಳು, ಮುಂದೆ ಏನು ನಡೆಯಿತು, ಆ ರಾತ್ರಿ ಏನೆಲ್ಲ ಆಗಿ ಹೋಯಿತು, ಸಂಗೀತಾಳ ಜೀವನವನ್ನೇ ಬದಲಾಯಿಸಿದಂತಹ ಆ ರಾತ್ರಿ ಎಷ್ಟು ಕರಾಳವಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಇಂಚಿಂಚಾಗಿ ಕೊಡಕ್ ಹೋಗ್ತಾ ಇದ್ದೀನಿ. ಇದು ಸತ್ಯ ಘಟನೆ ಸ್ನೇಹಿತರೆ. ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಭೂಮಿಯ ಮೇಲೆ ಪ್ರೀತಿಗಿಂತ ಭರವಸೆ ಅನ್ನೋದು ತುಂಬಾನೇ ಮುಖ್ಯ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಟ್ರಸ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲವ್ ಅನ್ನುತ್ತಾರೆ. ಯಾವುದೇ ಪ್ರೀತಿಗಿಂತ ಸ್ನೇಹಕ್ಕಿಂತ ಭರವಸೆ ಅನ್ನೋದು ಬಹಳ ಮುಖ್ಯ. ಆ ಭರವಸೆಯಲ್ಲಿ ಬಿರುಕು ಬಿದ್ದರೆ ಯಾವ ಪ್ರೀತಿಯಾಗಲಿ ಯಾವ ಸ್ನೇಹವಾಗಲಿ ಉಳಿಯೋದಿಲ್ಲ. ಅಂತಹದೇ ಒಂದು ಘಟನೆ ನಡೆದಿದ್ದು ರವಿಶಂಕರ್ ಕಾಳೆ ಜೀವನದಲ್ಲಿ. ರವಿಶಂಕರ್ ಕಾಳೆ ಅಲಿಯಾಸ್ ರವಿ ತನ್ನ ಮನೆಯವರು ಬೇಡವೆಂದರೂ ಕೂಡ ಸಂಗೀತಳನ್ನೇ ಬಯಸಿ ಮದುವೆಯಾಗಿದ್ದ. ಮಗನ ಇಚ್ಛೆಯಂತೆ ತಂದೆ ತಾಯಿಗಳು ಹಾಗೂ ಅವನ ಅಣ್ಣ ಕೂಡ ಒಪ್ಪಿಕೊಂಡಿದ್ದ. ಮದುವೆಯಾಗಿ ಸಂಗೀತ ಮತ್ತು ರವಿ ಸಂತೋಷವಾಗಿ ನಾಗಪುರದಲ್ಲಿಯೇ ಇದ್ದರು. ಅತ್ತೆ ಸೊಸೆ ಕಿತ್ತಾಟ ಆಗಾಗ ನಡೆಯುತ್ತಾನೆ ಇತ್ತು. ಈ ನಡುವೆ ಪದೇ ಸಂಗೀತ ತಾವು ಬೇರೆ ಮನೆ ಮಾಡೋಣ ಅಥವಾ ನೀವು ಬೇರೆ ಕೆಲಸ ನೋಡಿ ನಾವು ಮುಂಬೈಗೆ ಶಿಫ್ಟ್ ಆಗೋಣ ಅಂತ ಗಂಡನಿಗೆ ಹಿಂದೆ ಬಿದ್ದಿದ್ದಳು. ನಿಜ ಹೇಳಬೇಕೆಂದ್ರೆ ಸಂಗೀತಳ ಟೈಮ್ ನಿಜಕ್ಕೂ ಚೆನ್ನಾಗೇ ಇತ್ತು. ಅವಳು ಹೇಳಿದ ಹಾಗೆ ರವಿ ಅವಳ ಮಾತನ್ನ ಕೇಳಿ ಇದ್ದ ಕಂಪನಿಯನ್ನ ಬಿಟ್ಟು ಮುಂಬೈಯಲ್ಲಿ ಚಿಕ್ಕದೊಂದು ಕಂಪನಿಗೆ ಅಪ್ಲೈ ಮಾಡಿ ಸಂಬಳ ಜಾಸ್ತಿ ಇತ್ತೆಂದು ಆ ಕೆಲಸವನ್ನ ಒಪ್ಪಿಕೊಂಡಿದ್ದಾನೆ. ಸಂಗೀತಾಳ ಇಚ್ಛೆಯಂತೆ ರವಿ ಮತ್ತು ಸಂಗೀತ ಇಬ್ಬರು ಮನೆಗೆ ಶಿಫ್ಟ್ ಆಗಿದ್ದಾರೆ. ಸಂಗೀತ ಸ್ವಲ್ಪ ಮಾಡರ್ನ್ ಹುಡುಗಿಯಾಗಿದ್ದಳು. ವಾರಕ್ಕೊಮ್ಮೆ ಅಥವಾ ವಾರಕ್ಕೆ 2 ಬಾರಿ ಸಿನಿಮಾ ನೋಡುವ ಹುಚ್ಚು ಅವಳಿಗಿತ್ತು. ಒಮ್ಮೆ ಗಂಡ ಬಂದರೇನು, ಇಲ್ಲವಾದ್ರೆ ಅವಳು ಅವಳ ಸ್ನೇಹಿತರ ಜೊತೆ ಸಿನಿಮಾ ಹೋಗೋದು ಗ್ಯಾರಂಟಿ ಆಗಿತ್ತು. ಗಂಡನಿಗೆ ಒಳ್ಳೆಯ ಕೆಲಸ ಇದೆ ಅಂತ ದುಂದು ವೆಚ್ಚ ಕೂಡ ಮಾಡುತ್ತಿದ್ದಳು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ರವಿಯ ಕಂಪನಿ ಬಂದಾಗಿ ಹೋಗಿದೆ. ಇದ್ದ ಕೆಲಸವನ್ನ ರವಿ ಕಾಳೆ ಕಳೆದುಕೊಂಡಿದ್ದಾನೆ. ಅವನ ಕಂಪನಿಯಲ್ಲಿದ್ದ ಅವನ ಮ್ಯಾನೇಜರ್ ದುಬೈ ಕಂಪನಿಗೆ ಅಪ್ಲೈ ಮಾಡಿ ಅಲ್ಲಿ ಸೇರಿಕೊಂಡಿದ್ದ. ರವಿಗೂ ಕೂಡ ತನ್ನ ಕಂಪನಿಯಲ್ಲಿ ಕೆಲಸ ಕೊಡಿಸುತ್ತೇನೆ, ಆದ್ರೆ ಒಂದು ಕಂಡೀಷನ್, ಕನಿಷ್ಠ 1 ವರ್ಷ ಕಾಲ ನೀನು ನಿನ್ನ ಫ್ಯಾಮಿಲಿಯನ್ನ ಕರೆದುಕೊಂಡು ಹೋಗುವ ಹಾಗಿಲ್ಲ. ಆದ್ರೆ ಯಾವುದಕ್ಕೂ ಒಮ್ಮೆ ನಿನ್ನ ಹೆಂಡತಿ ಸಂಗೀತಳನ್ನು ಮಾತನಾಡುವಂತ ಮ್ಯಾನೇಜರ್ ಕೂಡ ರವಿಗೆ ಹೇಳಿದ್ದಾನೆ. ರವಿ ಮನೆಗೆ ಬಂದು ಸಂಗೀತಾಳಿಗೆ ದುಬೈ ಕೆಲಸದ ಬಗ್ಗೆ ಮಾತನಾಡಿದ್ದಾಳೆ. ಸಂಗೀತಾಗೆ ದುಡ್ಡು ಜಾಸ್ತಿ ಬರುತ್ತೆ ಅಂದ್ರೆ ಇಬ್ಬರು 1 ವರ್ಷ ದೂರ ಇರೋಣ, ಆಮೇಲೆ ನಾನು ಕೂಡ ದುಬೈಗೆ ಬರುತ್ತೇನೆ ಅಂತ ಸಂಗೀತ ಒಪ್ಪಿಕೊಂಡಿದ್ದಾಳೆ. ಆ ಕಂಪನಿಯಲ್ಲಿ ಇನ್ನೊಂದು ಕಂಡೀಷನ್ ಇತ್ತು. 1 ವರ್ಷ ಕಾಲ ದುಬೈ ಬಿಟ್ಟು ಭಾರತಕ್ಕೆ ಯಾವುದೇ ಕಾರಣಕ್ಕೂ ಬರುವ ಹಾಗಿರಲಿಲ್ಲ. ಕೆಲಸ ಇಲ್ಲದಿದ್ದಕ್ಕೆ ರವಿ ಮತ್ತು ಸಂಗೀತ ಇಬ್ಬರು ಆ 2 ಕಂಡೀಷನ್ ಗಳನ್ನ ಒಪ್ಪಿಕೊಂಡಿದ್ದಾರೆ. ಮುಂದೆ 15 ದಿವಸದಲ್ಲಿ ರವಿ ದುಬೈಗೆ ಹಾರಿದ್ದಾನೆ. ಆದ್ರೆ ರವಿಗೆ ಗೊತ್ತಿರಲಿಲ್ಲ ಮುಂದಿನ 1 ವರ್ಷದಲ್ಲಿ ಏನೆಲ್ಲ ಆಗಬಹುದು ಅಂತ. ಹೌದು, ಈ ಒಂದು ನಿರ್ಧಾರ ಸಂಗೀತ ಮತ್ತು ರವಿ ಜೀವನದಲ್ಲಿ ಬಿರುಗಾಳಿಯನ್ನೇ ತರಲಿದೆ ಅಂತ ಇಬ್ಬರಿಗೂ ಒಂದಿಷ್ಟು ಸುಳಿವು ಇರಲಿಲ್ಲ. ಅದು ಜೂನ್ 2ನೇ ತಾರೀಕು 2011ನೇ ಇಸ್ವಿ. ರವಿ ಕಾಳೆ ದುಬೈಗೆ ಹೋಗಿದ್ದಾನೆ. ರವಿ ಮತ್ತು ಸಂಗೀತ ನಡುವೆ ವಾರಕ್ಕೆ 2 ಬಾರಿ ಫೋನ್ಗಳಲ್ಲೇ ಕಾಂಟ್ಯಾಕ್ಟ್ ಆಗ್ತಾ ಇತ್ತು. ಆದಷ್ಟು ಬೇಗ ಇಬ್ಬರು 1 ವರ್ಷ ಕಳೆದರೆ ಆಯ್ತು ಅಂತ ಕಾಯ್ತಾ ಇದ್ರು. ಅದೇ ಸಮಯದಲ್ಲಿ ನೋಡಿ ಸಂಗೀತಾಳ ಜೀವನದಲ್ಲಿ ಒಂದು ಹೊಸ ತಿರುವು ಕಂಡಿದೆ. ಸಂಗೀತ ಇದ್ದಂತಹ ಪಕ್ಕದ ಫ್ಲಾಟ್ ನಲ್ಲಿ ಶೇಖರ್ ಅನ್ನುವ 28 ವರ್ಷದ ಯುವಕ ಬಾಡಿಗೆಗೆ ಬಂದಿದ್ದಾನೆ. ನೋಡಲು ಶೇಖರ್ ಬಾಡಿ ಬಿಲ್ಡಿಂಗ್ ಮಾಡಿಕೊಂಡು ಗಟ್ಟಿಮುಟ್ಟಾದ ದೇಹವನ್ನ ಬಳಸಿಕೊಂಡು ನೋಡಲು ಬಾಲಿವುಡ್ ಹೀರೋ ತರನೇ ಇದ್ದ. ಸಂಗೀತ ಮೊದಲೇ ಸಿನಿಮಾಗಳು ಅಂದ್ರೆ ಹುಚ್ಚು. ಶೇಖರ್ ಅನ್ನ ನೋಡುತ್ತಿದ್ದ ಹಾಗೆ ಸಂಗೀತಾಗೆ ಅವನ ಮೇಲೆ ಒಂದು ರೀತಿಯ ಅಟ್ರಾಕ್ಷನ್ ಆಗಿ ಹೋಗಿದೆ. ಆದ್ರೆ ಶೇಖರ್ಗೆ ಮೊದಲೇ ಗರ್ಲ್ ಫ್ರೆಂಡ್ ಇರುವ ವಿಷಯ ಅವಳಿಗೆ ಗೊತ್ತಾಗಿ ಸುಮ್ಮನಾಗಿದ್ದಾಳೆ. ಈ ನಡುವೆ ಶೇಖರ್ ಹಾಗೂ ಅವನ ಗರ್ಲ್ ಫ್ರೆಂಡ್ ನಡುವೆ ಜಗಳವಾಗಿ ಇಬ್ಬರು ಬ್ರೇಕಪ್ ಆಗಿರುವ ವಿಷಯ ಕೂಡ ಅವಳಿಗೆ ಗೊತ್ತಾಗಿದೆ. ಒಂದು ರಾತ್ರಿ ಶೇಖರ್ ಆ ಒಂದು ದುಃಖದಲ್ಲಿ ಕುಡಿದುಕೊಂಡು ಲಿಫ್ಟ್ ನಲ್ಲಿ ಬರುವಾಗ ಅದೇ ಸಮಯಕ್ಕೆ ಸಂಗೀತ ಕೂಡ ಅದೇ ಲಿಫ್ಟ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ. ತುಂಬಾ ಕುಡಿದಿದ್ದ ಕಾರಣ ಅವಳೇ ಅವನನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ. ಅವನಿಗೆ ಮಜ್ಜಿಗೆಯನ್ನ ಕೊಟ್ಟು ನಶೆ ಇಳಿಯುವ ಹಾಗೆ ಮಾಡಿದ್ದಾಳೆ. ರವಿಯಿಂದ ದೂರಾಗಿ ಕನಿಷ್ಠ ಪಕ್ಷ ಕೆಲವು ಸಮಯ ಕಳೆದಿತ್ತು. ಅವಳಿಗೆ ಬೇಕಾದಂತಹ ಲೈಂಗಿಕ ಸುಖ ಅವಳಿಗೆ ಸಿಕ್ಕಿರಲಿಲ್ಲ.
ಹೀಗಿರುವಾಗ ಆ ರಾತ್ರಿ ಶೇಖರ್ ಮತ್ತು ಸಂಗೀತ ನಡುವೆ ನಡೆಯಬಾರದ ಸಂಬಂಧ ನಡೆದು ಹೋಗಿತ್ತು. ಈ ಸಂಬಂಧ ಮುಂದೆ ಕೇವಲ ಒಂದು ರಾತ್ರಿಗೆ ಮಾತ್ರ ಸೀಮಿತವಾಗುವುದಿಲ್ಲ, ಅದು ಪ್ರತಿದಿನ ನಡೆಯಲು ಪ್ರಾರಂಭಿಸುತ್ತದೆ. ಶೇಖರ್ಗೂ ಸಂಗೀತಾಳ ಮೇಲೆ ವಿಪರೀತ ಪ್ರೀತಿ ಉಂಟಾಗಿತ್ತು. ಅವಳು ಅವನಿಗಿಂತ 4 ವರ್ಷ ದೊಡ್ಡವಳಾಗಿದ್ದರೂ ಕೂಡ ಅವಳ ಬಗ್ಗೆ ವಿಪರೀತ ಹುಚ್ಚನ್ನ ಹಿಡಿದುಕೊಂಡಿದ್ದ. ಅದೇ ಸಮಯಕ್ಕೆ ಯಾವುದೋ ಒಂದು ಕೆಲಸದ ನಿಯಮಿತ್ತ ಶೇಖರ್ಗೆ ವಾರಣಾಸಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. 2 ತಿಂಗಳು ಬಿಟ್ಟು ಬರುತ್ತೇನೆ ಅಂತ ಅವನು ಕೂಡ ಹೋಗಿದ್ದಾನೆ. ಈ ನಡುವೆ 2 ತಿಂಗಳ ನಂತರ ಸಂಗೀತಾಗೆ ಒಂದು ಆಘಾತಕರ ಸುದ್ದಿ ಗೊತ್ತಾಗಿತ್ತು. ಸಂಗೀತಾ ಶೇಖರ್ನಿಂದ ಗರ್ಭವತಿಯಾಗಿ ಹೋಗಿದ್ದಳು. ಈ ವಿಷಯ ಶೇಖರ್ಗೆ ತಿಳಿಸಿದಾಗ ಶೇಖರ್ ಶೇಕ್ ಆಗಿ ಹೋಗಿದ್ದ. ಯಾವುದಕ್ಕೂ ಮುಂದಿನ ತಿಂಗಳು ಬಂದು ಆಪರೇಷನ್ ಅನ್ನ ಮಾಡಿಸೋಣ ಅಂತ ಇಬ್ಬರು ನಿರ್ಧಾರ ಮಾಡಿದ್ದಾರೆ. ಮುಂದೆ 3ನೇ ತಿಂಗಳು ದಾಟುತ್ತಿದ್ದ ಹಾಗೆ ಶೇಖರ್ ವಾಪಸ್ಸು ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆಪರೇಷನ್ ಮಾಡಿಸಬೇಕೆನ್ನುವಷ್ಟರಲ್ಲಿ ಅವರಿಗೆ ಆಘಾತ ಕಾದಿತ್ತು. ಒಂದು ವೇಳೆ ಆಪರೇಷನ್ ಮಾಡಿಸಿದ್ರೆ ಸಂಗೀತ ಪ್ರಾಣಕ್ಕೆ ತೊಂದರೆ ಆಗುತ್ತದೆ ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ. ಸಂಗೀತ ಮತ್ತು ಶೇಖರ್ ಇಬ್ಬರು ವಿಚಲಿತರಾಗಿದ್ದರು. ಏನು ಮಾಡಬೇಕೆನ್ನುವುದು ಅವರಿಗೆ ಗೊತ್ತಾಗಿಲ್ಲ. ಇಬ್ಬರು ಮಗುವನ್ನ ಉಳಿಸಿಕೊಂಡು ಡೆಲಿವರಿ ಆದ ಮೇಲೆ ಅದನ್ನ ಅನಾಥಾಶ್ರಮಕ್ಕೆ ಕೊಡುವುದಾಗಿ ನಿರ್ಧಾರ ಮಾಡಿದ್ದರು. ಇದಕ್ಕೆ ಕಾರಣ ಹೇಗೋ ಸಂಗೀತಾಳ ಗಂಡ ರವಿ ಮುಂದಿನ ವರ್ಷವೇ ಬರುವಂತಹ ಸ್ಥಿತಿ ಇತ್ತು. ಈ ನಡುವೆ ಆಗಾಗ ರವಿಯ ಫೋನು ಸಂಗೀತಾಗೆ ಬರುತ್ತಿತ್ತು. ಏನು ನಡೆದೇ ಇಲ್ಲ ಅನ್ನೋ ಹಾಗೆ ಸಂಗೀತ ಮಾತನಾಡುತ್ತಿದ್ದಳು. ಸಂಗೀತ ಗರ್ಭವತಿಯಾದರೂ ಕೂಡ ಶೇಖರ್ ಜೊತೆ ಲೈಂಗಿಕ ಸಂಬಂಧವನ್ನ ಮುಂದುವರಿಸಿಕೊಂಡಿದ್ದಳು. ಅದು 2012 ಫೆಬ್ರವರಿ ತಿಂಗಳು. ಸಂಗೀತಾಗೆ 7ನೇ ತಿಂಗಳು. ಇನ್ನು 1 ತಿಂಗಳ ಅಥವಾ 1.5 ತಿಂಗಳ ಕಳೆದರೆ ಸಾಕು ಮಗುವನ್ನ ಡೆಲಿವರಿ ಮಾಡಿ ಅನಾಥಾಶ್ರಮಕ್ಕೆ ಕೊಟ್ಟು ಏನು ನಡೆದಿರೋ ಹಾಗೆ ಇರೋಣ ಅಂತ ಇಬ್ಬರು ಅಂದುಕೊಂಡಿದ್ದಾರೆ. ಆದರೆ ಮುಂದಿನ 24 ಗಂಟೆಯಲ್ಲಿ ಅವರ ಜೀವನದಲ್ಲಿ ಆಗಬಹುದಂತ ಒಂದು ಭಯಾನಕ ಘಟನೆ ಆಗುವುದು ಅವರಿಗೆ ಅರಿವಿರಲಿಲ್ಲ. ಹೌದು, ಫೆಬ್ರವರಿ 10ನೇ ತಾರೀಕು ಶೇಖರ್ ಮತ್ತು ಸಂಗೀತಾ ಮನೆಯಲ್ಲೇ ಇದ್ದಾಗ ರಾತ್ರಿ ಸುಮಾರು 9 ಗಂಟೆಗೆ ಡೋರ್ ಬೆಲ್ ಆಗಿದೆ. ಶೇಖರ್ ಹೊರಗಡೆ ಹೋಟೆಲ್ನಿಂದ ಊಟವನ್ನ ಆರ್ಡರ್ ಮಾಡಿ ಬಾತ್ರೂಮ್ ನಲ್ಲಿ ಫ್ರೆಶ್ ಆಗೋಕೆ ಹೋಗಿದ್ದಾನೆ. ಪಾರ್ಸಲ್ ಬಂದಿರಬಹುದೆಂದು ಸಂಗೀತ ಡೋರ್ ಅನ್ನ ಓಪನ್ ಮಾಡಿದ್ದಾಳೆ. ಆದ್ರೆ ಮುಂದೆ ಇದ್ದಂತಹ ವ್ಯಕ್ತಿಯನ್ನ ನೋಡಿ ಅವಳು ನೀರಾಗಿ ಹೋಗಿದ್ದಳು. ಕಾರಣ ಅದು ಹೋಟೆಲ್ನಿಂದ ಬಂದಂತಹ ಪಾರ್ಸಲ್ ತಂದ ವ್ಯಕ್ತಿಯಾಗಿರಲಿಲ್ಲ, ಬದಲಾಗಿ ಅವಳ ಗಂಡ ರವಿಶಂಕರ್ ಕಾಳೆಯಾಗಿದ್ದ. ರವಿಯನ್ನ ನೋಡಿ ತಕ್ಷಣವೇ ತನ್ನ ದುಪ್ಪಟ್ಟದಿಂದ ತನ್ನ ಹೊಟ್ಟೆಯನ್ನ ಮುಚ್ಚಿಕೊಂಡಿದ್ದಾಳೆ. ಒಳಗೆ ಕರೆದುಕೊಂಡು ಹೋಗಿದ್ದಾಳೆ. ರವಿ ಹೆಂಡತಿಯನ್ನ ನೋಡಿ ಖುಷಿ ಪಡುವ ಬದಲು ಅವಳ ಹೊಟ್ಟೆಯನ್ನ ನೋಡಿ ಬೆಚ್ಚಿ ಬಿದ್ದಿದ್ದ. ಅದೇ ಸಮಯಕ್ಕೆ ಬಾತ್ರೂಮ್ ನಿಂದ ಶೇಖರ್ ಕೂಡ ಹೊರಗೆ ಬಂದಿದ್ದಾನೆ. ಈ ಎಲ್ಲ ಸನ್ನಿವೇಶನ ನೋಡಿ ರವಿಗೆ ಕೋಪಕ್ಕಿಂತ ಹುಚ್ಚೆ ಹಿಡಿದಿತ್ತು. ನೋಡುತ್ತಲೇ ಸಂಗೀತ ಮತ್ತು ರವಿಯ ನಡುವೆ ಜಗಳವೇ ಪ್ರಾರಂಭವಾಗಿದೆ. ಆ ಜಗಳ ವಿಕೋಪಕ್ಕೆ ತಿರುಗಿದೆ. ಸಿಟ್ಟಿನಿಂದ ರವಿ ಸಂಗೀತಾಗೆ ಹೊಡೆಯಲು ಹೋದಾಗ ಹಿಂದಿನಿಂದ ಬಂದಂತಹ ಶೇಖರ್ ಅಲ್ಲೇ ಇದ್ದ ಹೆಲ್ಮೆಟ್ ನಿಂದ ಜೋರಾಗಿ ರವಿ ತಲೆಗೆ ಹೊಡೆದಿದ್ದಾನೆ. ಅವನು ಹೊಡೆದ ಏಟಿಗೆ ರವಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಆ ಕ್ಷಣಕ್ಕೆ ಸಂಗೀತ ಮತ್ತು ಶೇಖರ್ ಏನು ಮಾಡಬೇಕೆನ್ನುವುದು ಕೂಡ ಅವರಿಗೆ ಗೊತ್ತಾಗಿಲ್ಲ. ಮುಂದೆ ಇಬ್ಬರು ಅರ್ಧ ಗಂಟೆ ಯೋಚನೆ ಮಾಡಿ ಶೇಖರ್ ಸಂಗೀತಾಗೆ ಈ ರೀತಿ ಹೇಳಿದ್ದಾನೆ: 2 ದಿವಸ ಈ ಹೆಣವನ್ನ ಇದೇ ಮನೆಯಲ್ಲಿ ಇಟ್ಟು 3ನೇ ದಿವಸ ರಾತ್ರಿ ಕಾರಿನಲ್ಲಿ ಹೆಣವನ್ನ ಹಾಕಿಕೊಂಡು ದೂರದ ಸಮುದ್ರದಲ್ಲಿ ಎಸೆಯುವ ಪ್ಲಾನ್ ಅನ್ನ ಇಬ್ಬರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾರೋ ಶೇಖರ್ಗೆ ಸತ್ತ ಹೆಣದ ಮೇಲೆ ಗಂಗಾಜಲವನ್ನ ಸಿಂಪಡಿಸಿದ್ರೆ ಹೆಣದ ವಾಸನೆ ಬರುವುದಿಲ್ಲ ಅನ್ನುವ ನಂಬಿಕೆ ಅವನಿಗಿತ್ತು. ಇದೇ ಕಾರಣ ತಾನು ವಾರಣಾಸಿಯಿಂದ ಬರುವಾಗ ತಂದ ಗಂಗಾಜಲವನ್ನ ಹೆಣದ ಮೇಲೆ ಸಿಂಪಡಿಸುವಂತೆ ಸಂಗೀತಾಗೆ ಹೇಳಿದ್ದಾನೆ. ಅಷ್ಟು ಹೇಳಿ ಏನು ಗೊತ್ತಿಲ್ಲದ ಹಾಗೆ ಇರಬೇಕು. ತಾನು ಮುಂದೆ 3ನೇ ದಿವಸ ರಾತ್ರಿ ತನ್ನ ಸ್ನೇಹಿತನ ಕಾರನ್ನ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿ ಅವತ್ತೇ ರಾತ್ರಿ ಹೆಲ್ಮೆಟ್ ಅನ್ನ ಧರಿಸಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಂದ ಹೋಗಿದ್ದಾನೆ. ಮುಂದೆ 3 ದಿವಸ ಏನು 5 ದಿವಸವಾದರೂ ಕೂಡ ಶೇಖರ್ ನಾಪತ್ತೆಯಾಗಿದ್ದಾನೆ. ಸಂಗೀತ ತನ್ನ ಗಂಡ ರವಿಯ ಶವಕ್ಕೆ ಗಂಗಾಜಲವನ್ನ ಸಿಂಪಡಿಸಿ ಅವನ ಜೊತೆಯೇನೆ ಕೆಲವು ದಿನಗಳನ್ನ ಕಳೆದಿದ್ದಾಳೆ. ಮುಂದೆ ಅಕ್ಕಪಕ್ಕದ ಫ್ಲಾಟ್ನವರಿಗೆ ಗಬ್ಬು ವಾಸನೆ ಬರುತ್ತಿರುವ ಮಾಹಿತಿ ಗೊತ್ತಾಗಿದೆ. ಇದರ ಬಗ್ಗೆ ಕೆಲವರು ಸೆಕ್ಯೂರಿಟಿಗೆ ಹೇಳಿದಾಗ ಸೆಕ್ಯೂರಿಟಿ ಬಂದು ವಾಸನೆ ಬಗ್ಗೆ ಸಂಗೀತಾಗೆ ಹೇಳಿದ್ದಾನೆ. ಆದ್ರೆ ಅವಳು ಏನೂ ಗೊತ್ತಿರದ ಹಾಗೆ ನಮ್ಮ ಮನೆಯಿಂದ ವಾಸನೆ ಬರುತ್ತಿಲ್ಲ ಅಂತ ಹೇಳಿದ್ದಾಳೆ. ಅನುಮಾನಗೊಂಡ ಸೆಕ್ಯೂರಿಟಿ ಪೊಲೀಸರಿಗೆ ಈ ವಿಷಯವನ್ನ ತಿಳಿಸಿಯೇ ಬಿಟ್ಟಿದ್ದಾನೆ. ಮರುದಿನವೇ ಪೊಲೀಸರು ಬಂದು ತಪಾಸಣೆ ನಡೆದಾಗ ಭಯಾನಕ ಮಾಹಿತಿ ಹೊರಬಿದ್ದಿತ್ತು. ಇಡೀ ಅಪಾರ್ಟ್ಮೆಂಟ್ ಅಲ್ಲಿದ್ದ ಸೊಸೈಟಿ ಬೆಚ್ಚಿ ಬಿದ್ದಿತ್ತು. ಅವಳ ಪ್ರಿಯತಮ ಶೇಖರ್ನನ್ನ ನಂಬಿ
ಸಂಗೀತ ಮೋಸ ಹೋಗಿದ್ದಳು. ರವಿಯ ಶವವನ್ನು ಕಂಡಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿದಾಗ ಎಲ್ಲ ವಿಷಯವನ್ನ ಸಂಗೀತ ಒಂದೊಂದಾಗಿ ಬಾಯಿ ಬಿಟ್ಟಿದ್ದಾಳೆ. ಮುಂದೆ ಸಂಗೀತ ಕೊಟ್ಟ ಮಾಹಿತಿಯಂತೆ ಒಂದೇ ವಾರದಲ್ಲಿ ಶೇಖರ್ನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಈ ಕೇಸು ಕೋರ್ಟ್ನಲ್ಲಿ ತೀರ್ಮಾನಗೊಂಡಾಗ ಸಂಗೀತ ಮತ್ತು ಶೇಖರ್ಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಅಂದುಕೊಂಡಂತೆ ಸಂಗೀತ ಜೈಲು ಸೇರುವ ಮೊದಲು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಆ ಮಗುವನ್ನ ಈಗ ಸಂಗೀತಾಳ ತಂದೆ ತಾಯಿಗಳು ಸಾಕುತ್ತಿದ್ದಾರೆ. ಒಂದು ಚಿಕ್ಕ ತಪ್ಪು ಜೀವನದಲ್ಲಿ ಏನೆಲ್ಲ ಭಯಂಕರ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿತ್ತು ಸ್ನೇಹಿತರೆ.